ಶಾರದೆಯ ಸನ್ನಿಧಿಯಲ್ಲಿ ಇದು ಪ್ರಸಾದ ರೂಪದ ಒಂದು ಗೌರವಾರ್ಪಣೆ. ತಾವು ಇದನ್ನು ಸಂತೋಷದಿಂದ ಸ್ವೀಕರಿಸಬೇಕು. ಅದೇ ರೀತಿ ನಿಮ್ಮ ದಾಂಪತ್ಯ ಜೀವನ ಸುಖಕರವಾಗಿ ಇರಲಿ ಅಂತ ನಾವು ತಾಯಿ ಮಹಾಲಕ್ಷ್ಮಿ ಹಾಗೂ ನವದುರ್ಗೆ ಶಾರದೆಯಲ್ಲಿ ಪ್ರಾರ್ಥಿಸಿ. ನಮ್ಮ ನಿರ್ದೇಶಿ ವಸಿಷ್ಠ ಸಿಂಹ ಅವರು ಎರಡು ಮಾತನಾಡಬೇಕಾಗಿ ಅನಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಎಂಚ ಉಲ್ಲರ್ ವೆಣಸಾಂಡ್ ಹೆಜ್ಜಿ ನನಗೆ ತುಂಬ ಖುಷಿ ಆಗುತ್ತೆ ಮಂಗಳೂರಿಗೆ ಉಡುಪಿಗೆ ಬರೋದಕ್ಕೆ. ಯಾವಾಗಲೂ ಮೊದಲನೇದಾಗಿ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಆ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಆ ದೇವಿ ಹತ್ರ ಪ್ರಾರ್ಥಿಸ್ತೇನೆ. ಸೊ ಇವತ್ತು ನಮ್ಮ ಯಜಮಾನ್ರ ಬರ್ಡೇ. ಸೊ ಬರ್ಡೇ ಪ್ರಯುಕ್ತ ಒಂದ್ಸರಿ ವಿಶ್ ಮಾಡ್ಬೋದಾ ನನ್ನ ಜೊತೆ? 1 2 3 ಹೇಳ್ತೀನಿ. ಹ್ಯಾಪಿ ಬರ್ಡೇ. 1 2 3. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸೊ ಖುಷಿ ಆಗ್ತಾ ಇದೆ ದೇವಿ ದರ್ಶನ ಪಡೆದು. ಆ್ಯಂಡ್ ನಿಮ್ಮೆಲ್ಲರನ್ನ ನೋಡೋದಕ್ಕೂ ನಮಗೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ನನಗೆ ಮಂಗಳೂರಿಗೆ ಉಡುಪಿಗೆ ಬರೋದಕ್ಕೆ ಸ್ಪೆಷಲಿ ಖುಷಿ ಯಾಕೆ ಅಂತಂದರೆ ನನ್ನ ಕೆರಿಯರ್ ಶುರು ಆಗಿದ್ದು ಇಲ್ಲಿ. ನನ್ನ ಮೊದಲನೇ ಸಿನಿಮಾ ತುಳು ಸಿನಿಮಾ ಬದಿ ಅಂತ. ಸೊ ನನ್ನ ಆ್ಯಕ್ಟಿಂಗ್ ಶುರು ಆಗಿದ್ದೆ ಇಲ್ಲಿಂದ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಸ್ಪೆಷಲ್. ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಇಲ್ಲಿ ಬರಮಾಡ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಂಚ ಉಳ್ಳಾರೆ ಹುಚ್ಚಿಲ್ಲ ಸೌಂಡೇ ಇಜ್ಜಪ್ಪ. ಅದೇ ಸೌಂಡ್ ಇಜ್ಜಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಪ್ರೀತಿಗೆ, ಹಾಗೆ ಈ ನೀವು ಎಲ್ಲರೂ ಸೇರಿ ವಿಶ್ ಮಾಡಿದಂಥ ಬರ್ಡೇ ವಿಶಸ್ಗೆ ನನ್ನ ಶ್ರೀಮತಿ ಜೊತೆ ಸೇರಿ ತುಂಬಾ ವಿಶೇಷವಾದ ದಿನ, ತುಂಬಾ ವಿಶೇಷವಾದ ಫೀಲಿಂಗು. ನಿಮ್ಗಳ ಜೊತೆ ಒಂದು 5 ನಿಮಿಷ ಕಾಲ ಕಳೆಯುವಂಥ ಒಂದು ಯೋಗವನ್ನು ತಾಯಿನೇ ಕರುಣಿಸಿದ್ಲು ಅಂತ ಭಾವಿಸ್ತಾ ಎಲ್ರಿಗೂ ದಸರಾ ಶುಭಾಶಯಗಳು. ತಾಯಿ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ಎಲ್ರಿಗೂ ಒಳ್ಳೆಯದಾಗಲಿ. ನಗ್ನಗ್ತಾ ಆರೋಗ್ಯವಾಗಿರಿ. ಆ್ಯಂಡ್ ಈ ಒಂದು ಕಾರ್ಯಕ್ರಮನ ಇಷ್ಟು ಅಚ್ಚುಕಟ್ಟಾಗಿ ನೆರವೇರಿಸ್ಕೊಡ್ತಿದ್ದೀರಾ ಜಿ ಶಂಕರ್ ಅವರು. ನಿಮ್ಮ ಸಾರಥ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಬೇಕು. ಉಚ್ಚಿಲ ದಸರಾ ನಾಡ ದಸರಾದ ಸಮಕ್ಕೆ ಇನ್ನೂ ಪ್ರತಿ ವರ್ಷ ಹೆಚ್ಚುಗಾರಿಕೆ ಬರ್ತಾ ಹೋಗಬೇಕು. ನಿಮ್ಮೆಲ್ಲರ ಪ್ರೀತಿ ಪಾತ್ರ ಒಂದು ಆಶೀರ್ವಾದ ಆಗಲಿ, ಹಾರೈಕೆ ಆಗಲಿ ನಮ್ಮ ಶಂಕರ್ ಅವ್ರ ಮೇಲಿರಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಇಷ್ಟು ಅಚ್ಚುಕಟ್ಟಾಗಿ ನಡೆಯುತ್ತೆ ಈ ಕಾರ್ಯಕ್ರಮ ಅಂತ ನನಗೆ ಗೊತ್ತಿರಲಿಲ್ಲ. ನೋಡಿ ತುಂಬ ಸರ್ಪ್ರೈಸ್ ಆದೆ. ತುಂಬಾ ಖುಷಿ ಆಯಿತು. ಮಗುವೀರ ಸಂಘದಿಂದ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ಒಳ್ಳೆಯದಾಗಲಿ. ಮತ್ತೊಮ್ಮೆ ತಾಯಿ ಆಶೀರ್ವಾದ ಮೇಲಿರಲಿ. ದಸರಾ ಹಬ್ಬದ ಶುಭಾಶಯಗಳು. ಧನ್ಯವಾದ.